ಎಚ್ಡಿ ಕೋಟೆ ಪಟ್ಟಣದಲ್ಲಿ ಸಮಾಜ ಸೇವಕ ಸಿರಾಜ್ ಅಭಿಮಾನಿಗಳ ಬಳಗದಿಂದ ಬಡಜನರಿಗೆ ಸಹಾಯವನ್ನು ಮಾಡುತ್ತಿರುವ ಸಿರಾಜ್ ರವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಯಾರ ಕಣ್ಣಿಗೂ ಕಾಣದೆ ದೂರದ ಊರಿನಲ್ಲೇ ಉಳಿದುಕೊಂಡು ಯಾವುದೇ ಅಪೇಕ್ಷೆ ಇಲ್ಲದೆ ನಿರಂತರವಾಗಿ ಜನಸೇವೆ ಮಾಡುತ್ತಿರುವ ಸಿರಾಜ್ ರವರ ಅಭಿಮಾನಿ ಎಂದು ಹೇಳಿಕೊಳ್ಳುವುದಕ್ಕೆ ಬಹಳ ಹೆಮ್ಮೆ ಎಂದು ಮಟಕೆರೆ ಪ್ರಸನ್ನ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಅಣ್ಣೂರಿನ ಗುತ್ತಿಗೆದಾರ ಎ.ವಿ. ನವೀನ್ ಕುಮಾರ್, ಪ್ರಸನ್ನ ಗೌಡ, ಪ್ರಕಾಶ್ ಮಹೇಶ್ ಹಾಗೂ ಸಿರಾಜ್ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ವರದಿ ಮಾಲಾರ ಮಹದೇವಸ್ವಾಮಿ. ಸಿರಾಜ್ ಅಣ್ಣವ್ರದ್ದು